ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮಾಡೆಲ್ ಆಗಿದ್ದ 21 ವರ್ಷ ಪ್ರಾಯದ ಮಾಡೆಲ್ ಖುಷ್ಬೂ ಅಹಿರ್ವಾರ್ ಸೋಮವಾರ ಮುಂಜಾನೆ ನಿಗೂಢವಾಗಿ ಸಾವನ್ನಪ್ಪಿದ್ದು, ಆಕೆಯ ಲಿವ್ ಇನ್ ಸಂಬಂಧದ ಗೆಳೆಯ 27 ವರ್ಷ ಪ್ರಾಯದ ಕಾಸಿಂ ನಾಪತ್ತೆಯಾಗಿದ್ದಾನೆ. ಖುಷ್ಬೂ ಮತ್ತು ಕಾಸಿಂ ಅವರಿಬ್ಬರು ಉಜ್ಜಯಿನಿಯಿಂದ ಭೋಪಾಲ್ಗೆ ಹಿಂತಿರುಗುತ್ತಿದ್ದಾಗ ಖುಷ್ಬೂ ಅವರ ಸ್ಥಿತಿ ಹದಗೆಟ್ಟಿತ್ತು. ಈ ಸಂದರ್ಭ ಆತ ಆಕೆಯನ್ನ ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವುದಕ್ಕಾಗಿ ಕರೆದೊಯ್ದಿದ್ದ. ಆದರೆ ಆಕೆ ಪ್ರಜ್ಞಾಹೀನಳಾಗಿರುವುದನ್ನ ನೋಡಿ ಕಾಸಿಂ ಅಲ್ಲಿಯೇ ಉಳಿಯುವ ಬದಲು ಆಕೆಯನ್ನ ಆಸ್ಪತ್ರೆಯ ಹೊರಗಡೆ ಬಿಟ್ಟು ಹೋಗಿದ್ದಾನೆ. ಬಳಿಕ ಆತ ಕಾಣೆಯಾಗಿದ್ದಾನೆ ಎಂದು ಆರೋಪಿಸಲಾಗಿದೆ. ಸೆಹೋರ್ ಜಿಲ್ಲೆಯ ಬೇನ್ಸ್ ಕೆಡಿ ಆಸ್ಪತ್ರೆಯ ವೈದ್ಯರು ಖುಷ್ಬೂ ಮೃತಪಟ್ಟಿರುವುದಾಗಿ ಘೋಷಿಸಿ ಪೊಲೀಸರಿಗೆ ಮಾಹಿತಿ ನೀಡಿದರು. ಕುಟುಂಬದ ಆರೋಪದ ಮೇರೆಗೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಭೋಪಾಲ್ನ ಗಾಂಧಿ ವೈದ್ಯಕೀಯ ಕಾಲೇಜಿಗೆ ಕಳುಹಿಸಲಾಗಿದ್ದು, ಮ್ಯಾಜಿಸ್ಟೀರಿಯಲ್ ಮೇಲ್ವಿಚಾರಣೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತಿದೆ. ಆಸ್ಪತ್ರೆಯ ಹೊರಗೆ ಸಂತ್ರಸ್ತೆಯ ತಾಯಿ ಲಕ್ಷ್ಮಿ ಅಹಿರ್ವಾರ್ ತಮ್ಮ ಮಗಳನ್ನ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿ ಗೋಳಾಡಿದ್ದಾರೆ. ಆಕೆಯ ದೇಹದಾದ್ಯಂತ ನೀಲಿ ಕಲೆಗಳಿವೆ, ಆಕೆಯ ಮುಖ ಊದಿಕೊಂಡಿದೆ ಮತ್ತು ಆಕೆಯ ಖಾಸಗಿ ಭಾಗಗಳಿಗೆ ಗಾಯವಾಗಿದೆ. ನನ್ನ ಮಗಳನ್ನ ಕ್ರೂರವಾಗಿ ಥಳಿಸಿ ಕೊಲ್ಲಲಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಆಕೆಯನ್ನ ಕತ್ತು ಹಿಸುಕಿ ಕೊಲ್ಲಲಾಗಿದೆ, ಎಲ್ಲೆಡೆ ಏಟುಗಳಾಗಿವೆ. ನಮಗೆ ನ್ಯಾಯ ಬೇಕು, ಆಕೆಯನ್ನ ಕೊಂದ ವ್ಯಕ್ತಿಗೆ ಶಿಕ್ಷೆಯಾಗಬೇಕು ಎಂದು ಆಕೆಯ ಸಹೋದರಿ ಹೇಳಿದ್ದಾರೆ. ಪೊಲೀಸರು ಕಾಸಿಂಗಾಗಿ ಹುಡುಕಾಟ ಮತ್ತು ತನಿಖೆ ಮುಂದುವರಿಸಿದ್ದಾರೆ. ಡೈಮಂಡ್ ಗರ್ಲ್ 30 ಎಂಬ ಇನ್ಸ್ಟಾಗ್ರಾಮ್ ಖಾತೆಯಿಂದ ಆನ್ಲೈನ್ನಲ್ಲಿ ಪರಿಚಿತರಾದ ಖುಷ್ಬೂ ಸಾವಿರಾರು ಫಾಲೋವರ್ಸ್ಗಳನ್ನು ಹೊಂದಿರುವ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮಾಡೆಲ್ ಆಗಿದ್ದರು. ಅವರು ಆಗಾಗ್ಗೆ ಗ್ಲಾಮರಸ್ ಫೋಟೋಗಳು ಹಾಗೂ ಬ್ರ್ಯಾಂಡ್ ಸಹಯೋಗಗಳನ್ನು ಹಂಚಿಕೊಳ್ಳುತ್ತಿದ್ದರು ಮತ್ತು ಭೋಪಾಲ್ನ ಮಾಡೆಲಿಂಗ್ ವಲಯಗಳಲ್ಲಿ ಭರವಸೆಯ ಮುಖಗಳಲ್ಲಿ ಒಬ್ಬರಾಗಿ ಕಾಣಿಸಿಕೊಂಡಿದ್ದರು. BA ಕೋರ್ಸ್ನ ಮೊದಲ ವರ್ಷದ ಬಳಿಕ ಆಕೆ ಕಾಲೇಜ್ ತೊರೆದಿದ್ದಳು ಮತ್ತು 3 ವರ್ಷಗಳಿಂದ ಭೋಪಾಲ್ನಲ್ಲಿ ವಾಸವಾಗಿದ್ದಳು ಎಂದು ತಿಳಿದು ಬಂದಿದೆ.